ಒಡಿಯೂರು ಶ್ರೀಗಳ ಜನ್ಮದಿನೋತ್ಸವ ಗ್ರಾಮೋತ್ಸವದ ಅಂಗವಾಗಿ ಜುಲೈ 7ರಂದು ಕನ್ಯಾನ ಗ್ರಾಮದ ಬನಾರಿಯಲ್ಲಿರುವ ಶ್ರೀ ಸಂಸ್ಥಾನದ ಸಾಗುವಳಿ ಭೂಮಿಯಲ್ಲಿ ಕೆಸರದ ಕಂಡಡೊಂಜಿ ದಿನ ಆಟೋಟ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮವನ್ನು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಪ್ರಕೃತಿ ಎನ್ನುವುದು ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ನಾವಿದ್ದೇವೆ. ಪ್ರಕೃತಿಯನ್ನ ಬಿಟ್ಟು ಪರಮಾತ್ಮನಿಲ್ಲ. ಜೀವನ ಪಾವನವಾಗಲು ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು. ಸಾವಯವ ಕೃಷಿಯ ಕುರಿತು ಚಿಂತಿಸುವ ಕಾಲಘಟ್ಟ ಬಂದಿದೆ. ನಾವೆಲ್ಲರೂ ಆ ಕಡೆಗೆ ಮುಖ ಮಾಡಬೇಕಾಗಿದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಶಿವನ ಕೈತಲು ಪುಣಂಚಿನ ನಂದಿ ಮಾತವರ ಸೂಕ್ಷ್ಮವಾದ ತೂಲೆನಿಕೆ ಪ್ರಕೃತಿಯ ಒಟ್ಟೊಟ್ಟಿಗೆ ಬರ್ತನ ಕಥೆ ನಾವು ಕಂಡು ಬರ್ತೀವಿ. ಅಂಚಾದ ಪುನಗ ಈ ಪ್ರಕೃತಿ ಜೊತೆಯಲ್ಲಿ ಸಾಗುವುದು ಏಕೆ ಎಂದು ಆಲೋಚನೆ ಮಾಡ್ಕೊಂಡು ನಮ್ಮ ಈ ಕಂಡುಡಂಜಿ ಗುಬ್ಬು ನಮ್ಮ ದೀಪೈಕೇವಿ ಮಂಜಾತಿ ಪುನರ್ವಸು ಒಂದು ಪನ್ನೆರಡು ಬುಕ್ಕ ಪುಚ್ಚದ ಒಂಜಾತಿ ಐನ ಪಿದಯ್ಯರ ಅವನೊಳಗೆ ಕಂದು ನಂಚಿನ ಬಸವರುಡು ಉಂಟು. ಅದು ಬಸವರ್ತನ ಆಶ್ಚರ್ಯ ಇದ್ದು ಈ ಬರ್ತನದ ತಪ್ಪುದ ಬರ್ತದೆ. ಆರಾದ್ರೆ ಒಂಜಾತ್ ಕೃತಿಗೆ ಕರಂಚಾವಣಿಯನ್ನು ಉಂಟು, ಕೃತಿಗೆ ಕಾಯೋಡು ಉಂಟು, ಕೃತಿಗೆ ಕಾಯಿಂದ ಆರಾದ್ರೆ ಚಿಗುರು ಉಂಟು. ಕೃತಿಗೆ ಕಾಯಿನದ ಎಣ್ಣಿಕೆಯಿಂದ ಪುರಿ ಬತ್ತಂದ್ಲೆಕ್ಕ ಜಾಗೃತಿ ಉಂಟು. ಪ್ರಕೃತಿలో ಕೊಂಚ ಅನುಕೂಲವಂತ ಕೊರ್ಪುಂಡು ನಂಗೆ ಅವು ಪುರಿ ಬತ್ತಂದ್ಲೆಕ್ಕ ತೂಪುನ ಇಂಚ ಕರಂಚಾವಣಿ ಆರಾದ್ರೆ ಚಿಗುರು ಐತನಿ ಗುಣಕ್ಲೆ ನಾವು ಅವು ಸಮತೋಲನ ಮಾಡ್ಕೊಂಡು ಸಾಧ್ವಿ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಜನ್ಮದಿನೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ಪದ್ಮನಾಭ ಕೊಟ್ಟಾರಿ, ಕೋಶಾಧಿಕಾರಿ ಲೋಕನಾಥ್ ಜೆ ಶೆಟ್ಟಿ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಎ ಸುರೇಶ್ ರೈ, ಒಡಿಯೂರು ಗುರುದೇವ ಸೇವಾ ಬಳಗದ ಅಧ್ಯಕ್ಷ ಅಶೋಕ್ ಕುಮಾರ್ ಬಿಜಯ್, ಗುರುದೇವ ವಿದ್ಯಾಪೀಠದ ಸಂಚಾಲಕ ಗಣಪತಿ ಭಟ್ ಸೇರಾಜೆ, ಒಡಿಯೂರು ಶ್ರೀ ಗುರುದೇವ ಐಟಿಎನ ಪ್ರಾಂಶುಪಾಲರಾದ ಪ್ರವೀಣ್ ಕುಮಾರ್, ಗುರುದೇವ ವಿದ್ಯಾಪೀಠದ ಮುಖ್ಯೋಪಾಧ್ಯಾಯರಾದ ರೇಣುಕಾ ಎಸ್ ರೈ, ತೀರ್ಪುಗಾರರಾದ ಚಂದ್ರಹಾಸ ಶೆಟ್ಟಿ ಅಳಿಕೆ, ರವೀಂದ್ರ ಅಳಿಕೆ, ಕ್ರೀಡೋತ್ಸವ ಸಮಿತಿಯ ಸಂಚಾಲಕರಾದ ಶ್ರೀಧರ್ ಶೆಟ್ಟಿ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಯಾನಂದ ಶೆಟ್ಟಿ ಬಾಕ್ರಬೈಲು, ಪ್ರಮುಖರಾದ ಜಯರಾಮ ರೈ ಮಲಾರು, ಸುಧೀರ್ ನೋಂಡಾ, ಹರಿಣಾಕ್ಷಿ ಜೆ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.